6ನೇ ನೆಲಮಾಳಿಗೆಯು ವಿಷ್ಣುವಿನ ಆಸನದ ಕೆಳಗೆ ಇದೆ. ಯಾರಾದರೂ ಆ ನೆಲಮಾಳಿಗೆಯನ್ನು ತೆರೆಯಲು ಮುಂದಾದರೆ ದೇವರು ಕೋಪಗೊಳ್ಳುತ್ತಾನೆ ಮತ್ತು ಜಗತ್ತು ಕೂಡ ಕೊನೆಗೊಳ್ಳಬಹುದು ಎಂದು ಎಚ್ಚರಿಕೆ ನೀಡಲಾಗಿದೆ. ಅಂತಹ ಒಂದು ನಿಗೂಢ ಹಾಗೂ ರಹಸ್ಯಮಯ ಭಯಂಕರವಾದಂತಹ ಒಂದು ಬಾಗಿಲು ತಿರುವನಂತಪುರಂನಲ್ಲಿರುವ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದಲ್ಲಿದೆ. ಆದರೆ ಈಗ ಆ ದೇವಸ್ಥಾನದ ಬಾಗಿಲಿಗೆ ಮೆಲ್ಲಗೆ ಬಿರುಕು ಬೀಳಲು ಪ್ರಾರಂಭಿಸಿದೆ. ಇದನ್ನ ಕಂಡಂತಹ ಆ ದೇವಾಲಯದ ಅರ್ಚಕರು ಭಯಭೀತರಾಗಿದ್ದಾರೆ. ಅಷ್ಟಕ್ಕೂ ಆ ಬಿರುಕು ಬೀಳಲು ಕಾರಣವೇನು, ಅದರ ಅರ್ಥವೇನು, ಇದರ ಪರಿಣಾಮವೇನು? ನಿಜಕ್ಕೂ ಇದು ಕುತೂಹಲ ಹುಟ್ಟಿಸುವಂತಹ ಮಾಹಿತಿಯಾಗಿದೆ. ಬನ್ನಿ ಆ ಎಲ್ಲ ವಿಷಯವನ್ನ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ. ಭಗವಂತ ವಿಷ್ಣುವಿಗೆ ಮುಡುಪಾಗಿರುವಂತಹ ಪದ್ಮನಾಭ ಸ್ವಾಮಿ ದೇವಾಲಯ ಕೇರಳದ ರಾಜಧಾನಿ ತಿರುವನಂತಪುರಂನಲ್ಲಿದೆ. ತಿರುವಾಂಕೂರು ಜಿಲ್ಲೆಯ ರಾಜಮನೆತನ ಇಂದಿಗೂ ಈ ದೇವಸ್ಥಾನದ ಒಡೆತನವನ್ನ ಹೊಂದಿದೆ. ಖ್ಯಾತ ಸಂತ ಕುಲಶೇಖರ ಅಲ್ವಾರ್ ಅವರ ವಂಶಸ್ಥರು ಹಾಗೂ ತಿರುವಾಂಕೂರು ಪ್ರಾಂತದ ಮಹಾರಾಜರು ಈ ದೇವಾಲಯದ ಸುಪರ್ದಿಯನ್ನ ಪಡೆದಿದ್ದಾರೆ. ಕೆಲವು ವರ್ಷಗಳ ಹಿಂದೆ ಇದರ ನೆಲಮಹಡಿಯಲ್ಲಿರುವ ನಿಗೂಢ ಕೋಣೆಗಳ ಬಾಗಿಲನ್ನು ತೆರೆದು ಸ್ವರ್ಣ ಭಂಡಾರವಿರುವುದನ್ನ ಕಂಡುಕೊಳ್ಳಲಾಗಿದೆ. ನಿಜ ಹೇಳಬೇಕೆಂದ್ರೆ ಈ ದೇವಾಲಯದ ಉಪಸ್ಥಿತಿಯಿಂದಲೇ ಈ ನಗರಕ್ಕೆ ತಿರುವನಂತಪುರಂ ಎಂದು ಹೆಸರು ಕೂಡ ಬಂದಿದೆ. ಆದರೆ ಈ ದೇವಾಲಯ ಇತ್ತೀಚಿನ ವರ್ಷಗಳಲ್ಲಿ ಅತಿ ಹೆಚ್ಚಿನ ಜನಪ್ರಿಯತೆ ಪಡೆದಿರುವುದು ತನ್ನ ಧಾರ್ಮಿಕ ಕಾರಣಗಳಿಂದಾಗಲ್ಲ, ಬದಲಿಗೆ ಅದರ ಒಡಲಲ್ಲಿರುವ ಚಿನ್ನಕ್ಕಾಗಿ ಹಾಗೂ ಸಂಪತ್ತಿಗಾಗಿ. ಈ ಭಂಡಾರವನ್ನು ನಿಗೂಢ ಹಾಗೂ ಭೇದಿಸಲು ಅಸಾಧ್ಯವೆನಿಸಿರುವ ತಿಜೋರಿಗಳಲ್ಲಿ ರಕ್ಷಿಸಲಾಗಿದೆ. ಇದನ್ನು ಸಾಮಾನ್ಯ ಮಾನವರು ತೆರೆಯಲು ಅಸಾಧ್ಯವೆಂದು ಕೂಡ ನಂಬಲಾಗಿದೆ. ಮಲಗಿದ ಭಂಗಿ ಈ ದೇವಾಲಯದ ಗರ್ಭಗುಡಿಯಲ್ಲಿ ಭಗವಂತ ವಿಷ್ಣು ಅಥವಾ ಪದ್ಮನಾಭ ಸ್ವಾಮಿ ಅಂದರೆ ಅನಂತ ಶಯಂ ಅಥವಾ ಅನಂತರೆಂಬ ಸರ್ಪದ ಮೇಲೆ ಯೋಗ ನಿದ್ರೆಯ ಭಂಗಿಯಲ್ಲಿ ಪವಡಿಸಿದಂತೆ ವಿಗ್ರಹವನ್ನು ನೀವು ಇಲ್ಲಿ ಕಾಣಬಹುದು. ಈ ದೇವಸ್ಥಾನದ ಒಡೆತನ ಹೊಂದಿರುವ ತಿರುವಾಂಕೂರು ಮಹಾರಾಜರು ಶ್ರೀ ಪದ್ಮನಾಭ ಸಹ ಅಥವಾ ಪದ್ಮನಾಭ ಸ್ವಾಮಿಯ ಸೇವಕ ಎಂದು ಬಿರುದು ಪಡೆದಿದ್ದಾರೆ. ಪವಿತ್ರ ಆಸ್ಥಾನ ಭಗವಂತನ ವಿಷ್ಣುವಿಗೆ ಈ ಜಗತ್ತಿನಲ್ಲಿ 108 ದಿವ್ಯ ದೇಶಂ ಅಥವಾ ಪವಿತ್ರ ಆಸ್ಥಾನಗಳಿವೆ. ಈ ದೇವಾಲಯವು ಅದರಲ್ಲಿ ಒಂದಾಗಿದ್ದು ವಿಷ್ಣುವನ್ನು ಆರಾಧಿಸುವ ಪ್ರಮುಖ ಕೇಂದ್ರವಾಗಿದೆ. ಈ ದೇವಾಲಯದಲ್ಲಿ ಬಳಸಲಾಗುವ ದಿವ್ಯ ಪ್ರಬಂಧ ಅಥವಾ ಸುಮಾರು 6ರಿಂದ 9ನೇ ಶತಮಾನದಲ್ಲಿ ತಮಿಳು ಆಳ್ವಾರ್ ಸಂತರು ಬರೆದಿರುವ ಪ್ರಾಚೀನ ತಮಿಳು ಲಿಪಿಯ ಮಾಹಿತಿ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಹೊಂದಿದೆ. ಆ ಸಮಯದಲ್ಲೂ ಹಲವು ಬದಲಾವಣೆಗಳನ್ನ ಪಡೆಯುತ್ತಾ 16ನೇ ಶತಮಾನದಲ್ಲಿ ಈಗ ಇರುವ ಭವ್ಯ ಗೋಪುರವನ್ನ ಇಲ್ಲಿ ನಿರ್ಮಿಸಲಾಗಿತ್ತು. ಈ ದೇವಾಲಯದ ಗರ್ಭಗುಡಿಯಲ್ಲಿ ಭಗವಂತ ಪದ್ಮನಾಭ ಅನಂತ ಅಥವಾ ಆದಿಶೇಷ ಎಂಬ ಸರ್ಪದ ಮೇಲೆ ನಿರಾಳವಾಗಿ ಪವಡಿಸಿದ್ದಾನೆ. ಈ ಸರ್ಪಕ್ಕೆ 5 ಹೆಡೆಗಳಿದ್ದು ಒಳಮುಖವಾಗಿ ಬಾಗಿದೆ, ಅಂದರೆ ದೇವರಿಗೆ ಶರಣಾಗಿತವಾಗಿದೆ ಎಂದು ಇದು ತೋರ್ಪಡಿಸುತ್ತದೆ. ಭಗವಂತನ ಬಲಗೈ ಶಿವನ ಮೇಲಿದೆ. ಈ ದೇವಾಲಯಕ್ಕೆ ಪದ್ಮನಾಭ ಎಂದು ಹೆಸರು ಬರಲು ಬ್ರಹ್ಮದೇವ ಕುಳಿತಿರುವ ಕಮಲ ಅಥವಾ ಪದ್ಮ ಹಾಗೂ ವಿಷ್ಣುವಿನ ನಾಭಿಯಿಂದ ಹೊರಟಿರುವುದಾಗಿ ಈ ಕಾರಣಗಳಿಂದಾಗಲೇ ಇದನ್ನ ಪದ್ಮನಾಭ ಎಂದು ಕೂಡ ಕರೆಯುತ್ತಾರೆ. ಈ ದೇವಾಲಯದ ಮಹಡಿಯಲ್ಲಿರುವ 6 ನಿಗೂಢ ಕೋಣೆಗಳು ಅಥವಾ ಕಲ್ಲಾರಗಳಿವೆ. ಇದರಲ್ಲಿ 2ನೆಯ ಚೇಂಬರ್ ಅಥವಾ ಭರತ್ ಕೋಲನ್ ಕಲ್ಲಾರ್ ಪದ್ಮನಾಭ ಸ್ವಾಮಿಯ ವಿಗ್ರಹಕ್ಕೆ ಅತಿ ಸಮೀಪದಲ್ಲಿದೆ. ಆದರೆ ಈ ಕೋಣೆ ದೇವಾಲಯದ ಭಂಡಾರಕ್ಕೆ ಸೇರಿಲ್ಲ. ಈ ಪವಿತ್ರ ಕೋಣೆಯಲ್ಲಿ ಶ್ರೀಚಕ್ರಂ ಅಥವಾ ಪದ್ಮನಾಭ ಸ್ವಾಮಿಯ ಇನ್ನೊಂದು ವಿಗ್ರಹ ಹಾಗೂ ಹಲವಾರು ಬೆಲೆ ಬಾಳುವ ವಸ್ತುಗಳನ್ನ ಸಂಪತ್ತನ್ನ ಇಲ್ಲಿ ಇರಿಸಲಾಗಿದೆ. 2011ರಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಈ ದೇವಸ್ಥಾನಕ್ಕೆ 7 ಸದಸ್ಯರ ಸಮಿತಿಯೊಂದನ್ನ ಕಳಿಸಿತ್ತು. ಈ ದೇವಾಲಯದ ಪ್ರಧಾನ ಟ್ರಸ್ಟಿ ಹಾಗೂ ತಿರುವಾಂಕೂರು ಸಂಸ್ಥಾನದ ಪ್ರಧಾನ ಕಾರ್ಯದರ್ಶಿಗಳು ಉಪಸ್ಥಿತಿಯಲ್ಲಿ ಈ ದೇವಾಲಯದ 6 ಕೋಣೆಗಳ ಬಾಗಿಲನ್ನ ತೆರೆಯಲಾಗಿತ್ತು. ಈ ಬಾಗಿಲನ್ನು ತೆರೆದಾಗ ಅಗಾಧ ಪ್ರಮಾಣದ ಚಿನ್ನದ ಆಭರಣಗಳು, ಪಾತ್ರೆಗಳು, ಕಲಾಕೃತಿಗಳು, ಆಯುಧಗಳು, ಚಿನ್ನದ ಆನೆ, ವಜ್ರದ ಸರ ಮೊದಲಾದ ಸುಮಾರು 500 kgಗೂ ಹೆಚ್ಚಿನ ಚಿನ್ನದ ಹಾಗೂ 18 ಅಡಿ ಉದ್ದದ ಚೀಲದ ಭರ್ತಿ ಚಿನ್ನದ ನಾಣ್ಯಗಳಿರುವ ಮಾಹಿತಿ ಪತ್ತೆಯಾಗಿತ್ತು. ಈ ಕೋಣೆಯಿಂದ ಲಭ್ಯವಾದ ಸಂಪತ್ತಿನ ವಿವರವನ್ನು ಪಡೆದುಕೊಳ್ಳಲು ಸುಲಭವಾಗುವಂತೆ ಕೋಣೆ ABCDF ಎಂದು ನಾಮಕರಣವನ್ನು ಕೂಡ ಮಾಡಲಾಗಿತ್ತು. ಈ ಕೋಣೆಗಳ ಹೊರತಾಗಿ ದೇವಾಲಯದಲ್ಲಿರುವ ಇತರ ಕೋಣೆಗಳನ್ನು ವರ್ಷದಲ್ಲಿ 8 ಬಾರಿ ವಿವಿಧ ಕಾರಣಗಳಿಂದಾಗಿ ತೆರೆಯಲಾಗುತ್ತದೆ. ಈ ಕೋಣೆ ಹಾಗೂ ಇದರಲ್ಲಿರುವ ಸಂಪತ್ತಿನ ಬಗ್ಗೆ ಭಾರತದ ಖ್ಯಾತ ಜ್ಯೋತಿಷಿಗಳು ಹಾಗೂ ಟ್ರಸ್ಟ್ನ ಸದಸ್ಯರು ಹೇಳುವಂತೆ ಈ ಸಂಪತ್ತು ಕೋಣೆಯೊಳಗೆ ಬಂಧಿತವಾಗಿದ್ದರೆ ಸುರಕ್ಷಿತ, ಇದನ್ನು ಹೊರ ತೆಗೆದರೆ ಅಪಾಯಕರ ಎಂದು ಹೇಳಿದ್ದಾರೆ.
ಮಾಡಿದ್ದಾರೆ. ಅದರಲ್ಲಿರುವ ಎರಡನೇ ಅಥವಾ ಬಿ ಕೋಣೆಯಲ್ಲಿ ಇನ್ನೊಂದು ನಿಗೂಢ ಕೋಣೆಯಾದ ನಾಗಬಂಧಂ ಅಥವಾ ನಾಗಪಾಸಂ ಸಹ ಇದೆ ಎಂದು ಹೇಳಲಾಗುತ್ತಿದೆ. ಈ ಕೋಣೆಯಲ್ಲಿ 16ನೇ ಶತಮಾನದಲ್ಲಿ ಆಳ್ವಿಕೆ ನಡೆಸಿದ್ದ ಮಾರ್ತಂಡ ವರ್ಮನ ಕಾಲದಲ್ಲಿ ನೆಲೆಸಿದ್ದ ಸಿದ್ಧಿ ಪುರುಷರು ಕೆಲವು ಮಂತ್ರಗಳನ್ನ ಹಾಕಿ ಇಲ್ಲಿ ಬಂಧಿಸಿಟ್ಟಿದ್ದಾರೆ ಎನ್ನುವ ನಂಬಿಕೆ ಇದೆ. ಈ ಕೋಣೆಯನ್ನು ತೆರೆಯಲು ಆ ವಿದ್ಯೆಯನ್ನು ಪಾರಂಗತರಾದ ಸಾಧು ಅಥವಾ ಮಾಂತ್ರಿಕರು ಅವರಿಗೆ ಮಾತ್ರ ಅರ್ಹರಾಗಿದ್ದು, ಬಾಗಿಲನ್ನು ತೆರೆಯುವ ಸಮಯದಲ್ಲಿ ಗರುಡ ಮಂತ್ರವನ್ನು ಪಠಿಸುತ್ತಾ ನಾಗಬಂಧಂ ಅಥವಾ ನಾಗಪಾಸಂ ಅನ್ನ ತೆರೆಯಬೇಕಾಗುತ್ತದೆ. ಪ್ರಸ್ತುತ ಈ ವಿದ್ಯೆಯಲ್ಲಿ ಪಾರಂಗತರಾದವರು ಯಾರೂ ಲಭ್ಯವಿಲ್ಲದ ಕಾರಣ ಈ ಕೋಣೆಯ ಬಾಗಿಲನ್ನು ಇನ್ನೂ ತೆರೆಯಲು ಸಾಧ್ಯವೇ ಆಗುತ್ತಿಲ್ಲ. ಒಂದು ವೇಳೆ ಈ ಮಂತ್ರದ ನೆರವಿನ ಹೊರತಾಗಿ ಯಾರಾದರೂ ಈ ಕೋಣೆಯ ಅಂದರೆ ಚೇಂಬರ್ ಬಿ ಬಾಗಿಲನ್ನು ತೆರೆಯಲು ಯತ್ನಿಸಿದರೆ ದೇವಾಲಯದ ಸ್ಥಳದಲ್ಲಿ ಮಾತ್ರವಲ್ಲದೆ ಇಡೀ ವಿಶ್ವದಲ್ಲಿಯೇ ಅನಾಹುತವಾಗಬಹುದೆಂದು ನಂಬಲಾಗಿದೆ. ಇದೇ ಕಾರಣ ಇದನ್ನು ಯಾವುದೇ ಕಾರಣಕ್ಕೂ ತೆರೆಯಲು ಅನುಮತಿ ಕೊಡಲು ಸಾಧ್ಯವಾಗುತ್ತಿಲ್ಲ. ಆದರೆ ಈ ದೇವಸ್ಥಾನದ ಬಾಗಿಲಿಗೆ ಈಗ ಮೆಲ್ಲಗೆ ಬಿರುಕು ಕಾಣಲು ಪ್ರಾರಂಭವಾಗಿದೆ. ಇದನ್ನು ಕಂಡಂತಹ ಆ ದೇವಾಲಯದ ಅರ್ಚಕರು ಭಯಭೀತರಾಗಿದ್ದಾರೆ. ಅಷ್ಟಕ್ಕೂ ಈ ಬಿರುಕು ಬೀಳಲು ಮೂಲತಃ ಕಾರಣ ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ ಅಂದರೆ ಅಂತರಾಳದಲ್ಲಿ ಅಡಗಿಕೊಂಡಿರುವ ಶೇಷನಾಗ ಹೊರಗೆ ಬರುವ ಪ್ರಯತ್ನ ಮಾಡುತ್ತಿದ್ದಾನೆ ಅನ್ನುವ ನಂಬಿಕೆ ಇವರದಾಗಿದೆ. ಹಾಗೇನಾದರೂ ಈ ಸರ್ಪ ಭೂಗರ್ಭದಿಂದ ಹೊರಗೆ ಬಂದರೆ ವಿಶ್ವಕ್ಕೆ ಭಾರಿ ಅನಾಹುತ ಕಾದಿದೆ ಎಂದು ಕೂಡ ನಂಬಲಾಗಿದೆ. ಒಂದು ಸಮಯದಲ್ಲಿ ಈ ದೇವಸ್ಥಾನದ ಮೇಲೆ ಸರ್ಪಗಳು ಹಾರುತ್ತಿದ್ದವು ಎನ್ನುವ ಮಾಹಿತಿ ಪುರಾಣಗಳಲ್ಲಿ ಹಾಗೂ ಇತಿಹಾಸಗಳಲ್ಲಿ ನೀವು ಕಾಣಬಹುದು. ಇದು ಶೇಷನಾಗ ಹಾಗೂ ವಾಸುಕಿ ಹಾಗೂ ಮುಂತಾದ ಅನೇಕ ಸರ್ಪಗಳ ಆವಸ್ಥಾನ ಎಂದು ಕೂಡ ನಂಬಿಕೆ ಇದೆ. ಈ ಪ್ರದೇಶದಲ್ಲಿ ಹಾವುಗಳನ್ನು ಏನಾದರೂ ಅಪ್ಪಿತಪ್ಪಿ ಕೊಂದರೆ ಅಂತವರ ಕುಲ ನಿರ್ನಾಮವಾಗಿ ಹೋಗುತ್ತದೆ ಎನ್ನುವ ನಂಬಿಕೆ ಇದೆ. ಕೆಲವು ದಿನಗಳ ಹಿಂದಷ್ಟೇ ಇದೇ ತಿರುವನಂತಪುರಂನ ಕಲತೂರು ಎಂಬ ಗ್ರಾಮದ ಬಳಿ ಒಬ್ಬ ರೈತ ತನ್ನ ಜಮೀನಿನಲ್ಲಿ ಬಂದಂತಹ ಹಾವನ್ನು ಗೊತ್ತಾಗದ ಹಾಗೆ ಕೊಂದು ಹಾಕಿದ್ದ. ಇದರ ಪರಿಣಾಮವೇ ಮರುದಿನವೇ ಅವನ ಸಂಪೂರ್ಣ ಕುಟುಂಬ ಒಂದು ಅಪಘಾತದಲ್ಲಿ ಸಾವನ್ನಪ್ಪಿತ್ತು. ಈ ದುರ್ಘಟನೆಯ ನಂತರ ಹಾವುಗಳ ಭಕ್ತಿ ಈ ಪ್ರದೇಶದಲ್ಲಿ ಈ ದೇವಸ್ಥಾನದ ಬಗ್ಗೆ ಇರುವ ಶಕ್ತಿ ಇನ್ನೂ ಹೆಚ್ಚಾಗಿದೆ. ಹಿಂದೆ ಈ ದೇವಸ್ಥಾನವನ್ನು ರಹಸ್ಯಮಯವಾಗಿ ಲೂಟಿ ಮಾಡಬೇಕೆಂದು 15 ದರೋಡೆಕೋರರ ತಂಡ ದೇವಸ್ಥಾನದಿಂದ ಸುಮಾರು 5 ಕಿಲೋಮೀಟರ್ ದೂರದಿಂದಲೇ ಸುರಂಗವನ್ನು ತೊರೆದು ರಹಸ್ಯಮಯ ಕೊಠಡಿಗೆ ತಲುಪಬೇಕೆಂದು ಯೋಜನೆ ಮಾಡಿತ್ತು. ಆದರೆ 50 ಮೀಟರ್ ಸುರಂಗವನ್ನು ತೆಗೆಯುತ್ತಿದ್ದ ಹಾಗೆ ಅವರಿಗೆ ಆ ಸುರಂಗದಲ್ಲಿ ಹಾವುಗಳು ಚೇಳುಗಳು ಕಂಡುಬಂದು ಆ ಸುರಂಗ ತನ್ನಂತಾನೆ ಕುಸಿದು ಸುಮಾರು 4 ರಿಂದ 5 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದರು. ಇದೇ ಕಾರಣ ಅಲ್ಲಿಂದ ಈ ದೇವಸ್ಥಾನದ ಬಗ್ಗೆ ಅಲ್ಲಿಯ ಸಂಪತ್ತಿನ ಬಗ್ಗೆ ಯೋಚನೆ ಮಾಡುವುದು ಕೂಡ ಈಗ ನಿಮಗೆ ಅನಾಹುತ ತರಬಹುದೆಂದು ನಂಬಿಕೆ ಮಾಡಲಾಗಿದೆ. ನೋಡಿದಿರಾ ಸ್ನೇಹಿತರೆ, ಭಾರತದಲ್ಲಿರುವ ಈ ದೇವಸ್ಥಾನಗಳ ಶಕ್ತಿ ಎಷ್ಟಿದೆ ಹಾಗೂ ಭಾರತದಲ್ಲಿ ಇರುವಂತಹ ಸಂಪತ್ತು ಎಷ್ಟು ಅಗಾಧವಾಗಿದೆ. ಒಂದು ವೇಳೆ ಈ ಸಂಪತ್ತನ್ನು ಹೊರತೆಗೆದರೆ ಭಾರತ ವಿಶ್ವದಲ್ಲಿಯೇ ಅತ್ಯಂತ ಶ್ರೀಮಂತ ರಾಷ್ಟ್ರವಾಗಬಹುದೆನ್ನುವ ನಂಬಿಕೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೂಡ ಕೊಟ್ಟಿತ್ತು. ಆದರೆ ಈ ಸಂಪತ್ತು ಇಲ್ಲಿಂದ ತೆಗೆಯಲು ಸಾಧ್ಯವಿಲ್ಲ ಎನ್ನುವ ಮಾತು ಕೂಡ ನಿಮಗೆ ಗೊತ್ತೇ ಇದೆ. ಸ್ನೇಹಿತರೆ, ಏನೇ ಇರಲಿ ದೇವರ ಮೇಲೆ ಭಕ್ತಿ ಇರಬೇಕು, ಆದರೆ ದೇವರ ಸಂಪತ್ತಿನ ಮೇಲೆ ಅಲ್ಲ. ಒಂದು ವೇಳೆ ನಿಮಗೆ ಸಮಯ ಸಿಕ್ಕರೆ ಕೇರಳಕ್ಕೆ ಹೋದರೆ, ಅದರಲ್ಲೂ ತಿರುವನಂತಪುರಂಗೆ ಹೋದರೆ ತಪ್ಪದೆ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪುನೀತರಾಗಿರಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಜೈ ಅನಂತ ಪದ್ಮನಾಭ ಸ್ವಾಮಿ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ನಿಮಗೆಲ್ಲ ಶುಭವಾಗಲಿ.